ಅದನ್ನು ರೂಲ್ಸ್ ಮಾಡಿ ಬಹುಶಃ ಇದನ್ನು ಈ ಒಂದು ಏನು ನೀವು ಇದು ರೈತರಿಗೆ ಪ್ರಯೋಜನ ಆಗಲಿಕ್ಕೆ ತಂದಿದ್ದೆ ಅದು ನಾವೆಲ್ಲರೂ ಕೂಡ ಒಪ್ತೇವೆ. ಅದು ಮಿಸ್ಯೂಸ್ ಆಗೋ ರೀತಿಯಲ್ಲಿ ನೋಡ್ಕೊಂತ ಜವಾಬ್ದಾರಿ ನಮಗೆಲ್ಲ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ರಾಜೇಶ್ ನಾಯ್ಕರು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕಂದಾಯ ಸಚಿವರು ತಂದಂಥ 192 ಆ್ಯಕ್ಟ್ ತಿದ್ದುಪಡಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದೇ ಗ್ರಾಮದಲ್ಲಿ 400ಕ್ಕೂ ಮಿಕ್ಕಿ ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡಿದ್ದ ರೈತರಿಗೆ ಮತ್ತು ಸಣ್ಣ ಬಡವರಿಗೆ ಇತ್ತೀಚೆಗೆ ಕೋರ್ಟಿಂದ ನೋಟಿಸ್ ಬರ್ತದೆ ಗ್ರ್ಯಾಂಡ್, ಅವರಿಗೆ ಬೇಲ್ ತಗೊಳ್ಬೇಕು, ಮತ್ತೊಂದು ಕೆಲಸ ಬೆಂಗಳೂರಿಗೆ ಬಂದು ಇಂಥ ಕಷ್ಟದಲ್ಲಿದ್ದರು. ಅಥವಾ ಸುಮಾರು 400 ಜನರದ್ದು 73 ಜನರಿಗೆ ಆಲ್ರೆಡಿ ನೋಟಿಸ್ ಬಂದಿತ್ತು. ಅಂತ ಎಲ್ಲರ ಕಷ್ಟವನ್ನು ನೀಗಿಸಿದಂಥ ಕಂದಾಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. A.T. ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಬಹುಮುಖ್ಯವಾಗಿ ರೈತರಿಗೆ ಕಿರುಕುಳ ಆಗ್ತಾ ಇದೆ ಅಂಥೇಳಿ ಯಾರು ಸರ್ಕಾರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಜೀವನೋಪಾಯಕ್ಕಾಗಿ ಯಾರೇ ಭೂಮಿ ಉಳ್ತಾ ಇದ್ದರೂ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಅಂಥ ರೈತರ ವಿರುದ್ಧ ಕ್ರಿಮಿನಲ್ ವ್ಯವಹಾರಗಳನ್ನು ತಪ್ಪಿಸಲಿಕ್ಕಾಗಿ ಈ ತಿದ್ದುಪಡಿಯನ್ನು ತಂದಿದ್ದೀರಿ ಅಂಥೇಳಿ ವಿಧೇಯಕದಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಪ್ರಸ್ತಾಪ ಮಾಡಿದ್ದೀರಿ. ನನ್ನ ಅಭಿಪ್ರಾಯದಲ್ಲಿ ಈ ವಿಧೇಯಕದ ಅವಶ್ಯಕತೆಯೇ ಇರಲಿಲ್ಲ. ಅಧ್ಯಕ್ಷರೇ, ಅಂತಹ ರೈತರ ವಿರುದ್ಧ ಭೂ ಕಬಳಿಕೆ ನಿಷೇಧ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿರೋರು ಯಾರು? ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು. ಅವರು ದಾಖಲಿಸೋದನ್ನು ತಡಿಬೋದಾಗಿತ್ತಲ್ಲ, ಯಾಕೆ ದಾಖಲಿಸ್ತೀರಿ ಅಂಥೇಳಿ? ದಾಖಲು ಮಾಡಿದರೆ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಆ ದೃಷ್ಟಿಯಿಂದ ಹೇಳಿದೆ ನಾನು. ಬಹುತೇಕ ಅಲ್ಲಿರ್ತಕ್ಕಂಥ ಪ್ರಕರಣಗಳು ನ್ಯಾಯಾಲಯದಲ್ಲಿ, ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಕಂದಾಯ ಇಲಾಖೆಯವರು ಹಾಕಿರೋದು, ಅರಣ್ಯ ಇಲಾಖೆಯವರು ಹಾಕಿರೋದು. ಅವು ಸರ್ಕಾರದ ಅಂಗಸಂಸ್ಥೆಗಳಲ್ವ, ಇಲಾಖೆಗಳಲ್ವಾ? ನಿಮ್ಮ ವ್ಯಾಪ್ತಿಯಲ್ಲಿ ಅವ್ರು ಬರೋದಿಲ್ವಾ? ಯಾಕೆ ಕ್ರಿಮಿನಲ್ ಮೊಕದ್ದಮೆಯನ್ನು ಪ್ರಕರಣವನ್ನು ದಾಖಲು ಮಾಡಿದರು? ನಮೂನೆ 50, 53, 57ರಲ್ಲಿ ಪ್ರಕರಣಗಳು ಅರ್ಜಿ ಕೊಟ್ಟು ಪೆಂಡಿಂಗ್ ಇದ್ದಾಗಲೂ ಸಹಿತ ಯಾಕೆ ಮಾಡಿದರು? ಈಗ ಬೋಪಯ್ಯನವ್ರು ಹೇಳಿದರು 3 ಎಕರೆ ಒಳಗಿದ್ದರೆ ಕೇಂದ್ರ ಸರ್ಕಾರವೇ ಒಂದು ಆದೇಶ ಮಾಡಿದೆ, ಅವ್ರನ್ನ ಒಕ್ಕಲೆಬ್ಬಿಸಬೇಡಿ ಅಂಥೇಳಿ. ಅವ್ರ ಮೇಲೆಲ್ಲ ಯಾಕೆ ಕೇಸ್ ಹಾಕಿದರು? ಸರ್ಕಾರ ಯಾಕೆ ಸುಮ್ಮನಿತ್ತು? ನಿಮ್ಮದೊಂದೇ ಸರ್ಕಾರ ಅಂತಲ್ಲ, ಮೊದಲೊಂದು ಯಾಕೆ ಸುಮ್ಮನಿದ್ರು? ನಾವಿದನ್ನು ಭಾಳಷ್ಟು ಸರಿ ಹೇಳ್ಕೊಂಡು ಬಂದಿದ್ದೀವಿ ಅಶೋಕ್ ಅವರೇ. ಸಮಿತಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಕೇಳಿ ನೋಡಿ ಯಾಕೆ ಹಾಕ್ತಿದ್ದೀರಿ ಅಂಥೇಳಿ. ನೀವು ಇನ್ನೂ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಳ್ಳೇ ಇಲ್ಲ. ಭೂ ಕಬಳಿಕೆಗೆ ಸಂಬಂಧಿಸಿದ ಬಾಕಿ ವಿವಾದಗಳು ತಕ್ಷಣದಿಂದ ಕೊನೆಗೊಳ್ಳತಕ್ಕದ್ದು ಅಂತ ಹೇಳಿದ್ದೀರಿ. ಭೂ ಕಬಳಿಕೆ ಅಂದರೆ ಯಾವುದು? ಯಾರು ಹಣವಂತರು ಮತ್ತು ಪ್ರಭಾವಶಾಲಿಗಳು ಸರ್ಕಾರಿ ಜಮೀನಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ, ಆ ಮೂಲಕ ಹಕ್ಕನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ, ಅವರು ಭೂ ಕಬಳಿಕೆದಾರರು. ರೈತರು, ಅಮಾಯಕರು, ಬಡವರು ಯಾರು ಭೂ ಕಬಳಿಕೆದಾರರಲ್ಲ, ಅವರು ಒತ್ತುವರಿದಾರರು ಅಂತ ಹೇಳಿ. ಆ ಒತ್ತುವರಿದಾರರನ್ನು ಅವ್ರ ವಿವಾದ ಏನಿದೆ ಅದನ್ನು ಕೊನೆಗೊಳಿಸ್ಲಿಕ್ಕೆ ಅಂತ ಹೇಳಿ ಅವ್ರನ್ನೂ ಭೂಗಳರು ಮಾಡ್ಬಿಟ್ರ, ರೈತರನ್ನ, ಬಡವ್ರನ್ನ, ಅಮಾಯಕರನ್ನ. ನಿಮ್ಮ ಇದರಲ್ಲಿ BBMP ಮತ್ತು ರಾಜ್ಯದ ಎಲ್ಲ ನಗರ ಪಾಲಿಕೆಗಳ ವ್ಯಾಪ್ತಿ ಹೊರಗಿನ ಪ್ರದೇಶಗಳನ್ನು ಈ ಕಾಯ್ದೆ ವ್ಯಾಪ್ತಿಯಿಂದ ಹೊರಗಿಟ್ಟಿದೆ ಅಂತಕ್ಕಂಥ ಪ್ರಸ್ತಾಪವನ್ನು ಕಾಯ್ದೆಯಲ್ಲಿ, ವಿಧೇಯಕದಲ್ಲಿ ಇಟ್ಟಿದ್ದೀರಿ. ರೈತರಿಗೆ ರಕ್ಷಣೆ ನೀಡುವ ಹೆಸರಿನಲ್ಲಿ ಭೂಗಳ್ಳರಿಗೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗ್ರೀನ್ ಚಿಟ್ ಕೊಡ್ತಾ ಇದ್ದೀರಿ ಅಂಥೇಳಿ. ಈಗ ಭೂಗಳ್ಳರು, ಭೂ ಮಾಫಿಯಾದವರು ನಗರ ಪರಿಮಿತಿಯಲ್ಲಿಲ್ಲ, ಕೋರ್ ಏರಿಯಾದಲ್ಲಿ ಎಲ್ಲಿದೆ ಭೂಮಿ? ಎಲ್ಲ ಮುಗಿಸಾಗಿದೆ, ನುಂಗಿ ನೀರು ಕುಡಿದಿದ್ದಾರೆ.
ಈಗ ನಗರಗಳಿಗೆ ಹೊಂದ್ಕೊಂಡಿರ್ತಕ್ಕಂತಹ ಅಂಚಿನ ಪಟ್ಟಣ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಭೂ ಕಬಳಿಕೆ ಪ್ರಮಾಣ ಅಗಾಧ ರೀತಿಯಲ್ಲಿ ನಡೀತಾ ಇದೆ. ಉದಾಹರಣೆಗೆ ಈಗ ದೇವನಹಳ್ಳಿ ಇದೆ, ಹೊಸಕೋಟೆ ಇದೆ, ಚಿಕ್ಕಬಳ್ಳಾಪುರ ಇದೆ, ಇವರದ್ದು ಬ್ಯಾಟರಿ ಡೌನ್ನೇ ಆಗ್ತಾ ಇಲ್ಲ. ಇವರು ಮನುಷ್ಯರೇ ಅಲ್ಲ ಓಕಾಯ. ತನ್ನಿರಿ ಒಕಾಯ ಹೋಮ್ ಇನ್ವರ್ಟರ್ ಬ್ಯಾಟರಿ. ಇದರ ಅಡ್ವಾನ್ಸ್ ಟ್ಯೂಬ್ಲರ್ ಟೆಕ್ನಾಲಜಿ ನೀಡುತ್ತೆ ಕ್ವಿಕ್ ರೀಚಾರ್ಜ್ ಮತ್ತೆ ಲಾಂಗ್ बैकअप. ಒಕಾಯ नेवर स्टॉप इंडिया. हेलो गाइज, आप सभी का स्वागत है मेरे यूट्यूब चैनल में। तो गाइज आज की वीडियो में अपनी बात करेंगे ऑनलाइन पैसा कैसे कमा सकते हैं, हाउ टू मेक मनी एट ऑनलाइन। तो गाइज उसके लिए मैं सबसे पहले तो आपको बता देता हूँ कि मैंने यहाँ से कितना पैसा कमाया है। उस चीज़ का वो प्रूफ यहाँ पे दिखा देता हूँ। ये आपके सामने प्रूफ है जो मैंने यहाँ से पैसा निकाला है। तो अब मैं आपको उस एप्लीकेशन पे ले जाता हूँ जहाँ पे जिससे मैंने पैसा कमाया है। तो गाइज वीडियो के डिस्क्रिप्शन में आपको ये वाला लिंक मिलेगा। इस लिंक पे क्लिक करोगे तो आपके सामने ऐसा इंटरफेस खुल जाएगा। उस इंटरफेस में आपको नंबर पे मोबाइल नंबर लगाना है, OTP पे क्लिक करना है, वेरिफिकेशन कोड लगाना है, पासवर्ड लगाना है और रेफर कोड ये लगाना है और एग्री पे क्लिक करना है, रजिस्ट्रेशन करना है। रेफर कोड से क्या है कि आप जब भी पर रेफर करते हो तो आपको पर रेफर 138 रुपीज़ आपको मिलते जाएंगे। ठीक है गाइज, अगर फिर भी कोई डाउट होता है आप मेरे को टेलीग्राम में आके क्वेरी कर सकते हो। तो अब आपको बता देता हूँ इस पर रिचार्ज वगैरह कैसे करना है। तो लॉगिन करने के बाद आप